ಹೆಸರಾಂತ ಚಿನ್ನಾಭರಣ ಮಳಿಗೆ ಜೋಸಲ್ಕಾಸ್ನ ವಾರ್ಷಿಕೋತ್ಸವ ಸಂಭ್ರಮ ಆರಂಭಗೊಂಡಿದ್ದು, ವಿವಿಧ ಶಾಖೆಗಳಲ್ಲಿ ಗ್ರಾಹಕರಿಗೆ ಆಕರ್ಷಕ ಕೊಡುಗೆಗಳನ್ನು ನೀಡಲಾಗುತ್ತಿದೆ. ಲೈಟ್ ಹೌಸ್ ಹಿಲ್ ರಸ್ತೆ ಮಳಿಗೆಯ 14ನೇ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಸಿಂಡಿಕೇಟ್ ಬ್ಯಾಂಕ್ನ ಸಹಾಯಕ ಮಹಾಪ್ರಬಂಧಕ ಪುಷ್ಪರಾಜ್ ಹೆಗ್ಡೆ ಚಾಲನೆಯನ್ನ ನೀಡಿದ್ರು. ನಟಿ ನಿರೀಕ್ಷಾ ಶೆಟ್ಟಿ ಮುಖ್ಯ ಅತಿಥಿಯಾಗಿದ್ರು. ಬಾಲಕೃಷ್ಣ ಶೆಟ್ಟಿ ಏರಿಯಾ ಮ್ಯಾನೇಜರ್ ಬಿಜು, ಮ್ಯಾನೇಜರ್ಗಳಾದ ಅಗಸ್ಟಿನ್, ಗ್ಲಿಂಟೋ ಜೋನಿ ಉಪಸ್ಥಿತರಿದ್ದರು. ನವನವ ವಿನ್ಯಾಸದ ಚಿನ್ನಾಭರಣ ಮಳಿಗೆಯನ್ನು ಮತ್ತು ಚಿನ್ನವನ್ನು ಗ್ರಾಹಕರಿಗೆ ಕೊಡುತ್ತಾ ಶುದ್ಧವಾದ ವ್ಯವಹಾರಗಳಲ್ಲಿ ಮನಮಂತಾಗಿ ಮಾಡಿ ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಎತ್ತರಕ್ಕೆ ಬೆಳೆಯಲಿ ಎಂದು ಆದೇಶಿಸುತ್ತಾ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಡೈರೆಕ್ಟರ್ಗೆ ಚೇರ್ಮನ್ಗಳಿಗೆ ಕೂಡ ಈ ಸಂದರ್ಭದಲ್ಲಿ ವಂದಿಸಿಕೊಂಡು ಈ ಅವಕಾಶಕ್ಕಾಗಿ ವಂದಿಸುತ್ತಾ ಎರಡು ಮಾತುಗಳನ್ನು ನುಡಿಯುತ್ತೇನೆ. ಜೈ ಹಿಂದ್. ಕೆಸರಾವ್ ರಸ್ತೆಯ ಮಳಿಗೆಯ 10ನೇ ವಾರ್ಷಿಕೋತ್ಸವವನ್ನ ನಟಿ ನಿರೀಕ್ಷಾ ಶೆಟ್ಟಿ ಉದ್ಘಾಟಿಸಿದ್ರು. ಸಿಂಡಿಕೇಟ್ ಬ್ಯಾಂಕ್ನ ಸಹಾಯಕ ಮಹಾಪ್ರಬಂಧಕ ಪುಷ್ಪರಾಜ್ ಹೆಗ್ಡೆ, ಬಾಲಕೃಷ್ಣ ಶೆಟ್ಟಿ ಏರಿಯಾ ಮ್ಯಾನೇಜರ್ ಬಿಜು, ಮ್ಯಾನೇಜರ್ಗಳಾದ ಅಗಸ್ಟಿನ್, ಗ್ಲಿಂಟೋ ಜೋನಿ ಉಪಸ್ಥಿತರಿದ್ದರು. ಪುತ್ತೂರಿನಲ್ಲಿರುವ ಮಳಿಗೆಯ ಪ್ರಥಮ ವಾರ್ಷಿಕೋತ್ಸವವನ್ನು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಉದ್ಘಾಟಿಸಿದರು. ಕೊಡುಗೆಗಳು ಆಗಸ್ಟ್ 3ರಿಂದ 31ರವರೆಗೆ ಚಾಲನೆಯಲ್ಲಿ ಇರಲಿವೆ. 30,000 ರೂಪಾಯಿ ಬೆಲೆಯ ಚಿನ್ನಾಭರಣ ಖರೀದಿಸಿದರೆ ಒಂದು ಚಿನ್ನದ ನಾಣ್ಯವನ್ನ ಉಚಿತವಾಗಿ ಪಡೆಯಬಹುದು. 50,000 ರೂಪಾಯಿ ಬೆಲೆಯ ವಜ್ರಗಳನ್ನು ಖರೀದಿಸಿದರೆ ಉಚಿತ ಚಿನ್ನದ ನಾಣ್ಯ ದೊರೆಯಲಿದೆ. ಮೇಕಿಂಗ್ ಚಾರ್ಜ್ ಮೇಲೆ %35 ರಿಯಾಯಿತಿ, ವಜ್ರಗಳ ಮೇಲೆ %20 ರಿಯಾಯಿತಿ ನೀಡಲಾಗುತ್ತದೆ. ಹಳೆಯ 22 ಕ್ಯಾರೆಟ್ ಚಿನ್ನಕ್ಕೆ %100 ಎಕ್ಸ್ಚೇಂಜ್ ಬೆಲೆ ಕೊಡುಗೆ ಇದೆ. ಮದುವೆ ಖರೀದಿಗಳಿಗೆ ವಿಶೇಷ ರಿಯಾಯಿತಿ ಇದೆ. ಮಳಿಗೆ ರವಿವಾರವೂ ತೆರೆದಿರುತ್ತದೆ. ಶರಣ್ ಸ್ಪಂದನ ನ್ಯೂಸ್, ಮಂಗಳೂರು.